ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಉದ್ಯಾವರ. ರಾಮಂಜಿಯ ಪ್ರತಿ ವರ್ಷದ ಎಲ್ಲ ವೇಷಗಳನ್ನು ನಾನೇ ವಿನ್ಯಾಸ ಮಾಡೋದು. ಈ ಬಾರಿ ಕೊರೋನಾ ಮಹಾಮಾರಿ ಇಡೀ ಜಗತ್ತಿಗೆ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಸಂತಸದ ವಾತಾವರಣ ಇಲ್ಲ. ಆದರೂ ಉಡುಪಿಯಲ್ಲಂತೂ ಅದರ ಒಂದು ಏನು ಹೇಳ್ತೇವೆ ಘಮವೇ ಇಲ್ಲ ಈ ಹಬ್ಬದ್ದು. ಹಾಗಾಗಿ ನಾವು ಈ ವರ್ಷ ಹರಕೆಯ ರೂಪದಲ್ಲಿ ರಾಮಂಜಿ ವೇಷ ಹಾಕ್ತಾ ಇದ್ದೇನೆ. ಇಡೀ ಜಗತ್ತು, ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತು ಈ ಕೊರೋನಾ ಮಹಾಮಾರಿಯಿಂದ ಮುಕ್ತ ಆಗಬೇಕನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಕಾನ್ಸೆಪ್ಟನ್ನು ತಗೊಂಡಿದ್ದೇವೆ. ಕಾನ್ಸೆಪ್ಟ್ನ ಹೆಸರು ಬಂದು ಕೋವಿಧ ಅಂತೇಳಿ. ನೀವು ಈಗಾಗಲೇ ವೇಷವನ್ನು ನೋಡಿದಿರಿ. ಇಡೀ ಜಗತ್ತು ಇವತ್ತು ಕೊರೋನಾ ಮಹಾಮಾರಿ ತತ್ತರಿಸ್ತದೆ. ನೀವು ರಾಮಂಜಿ ವೇಷವನ್ನು ನೋಡಿದರೆ ಆ ಬಾಟಮ್ ಪಾರ್ಟ್ ಏನಿದೆ ಅದು ಪೂರ್ತಿ ಕೊರೋನಾದಿಂದ ಆವರಿಸಿರುವಂಥದ್ದು. ಆದರೆ ಇದು ಹೀಗೆ ಇರುವಂಥದ್ದಲ್ಲ, ಅದು ಬದಲಾಗ್ತದೆ. ಈ ಹಿಂದೆ ಕೂಡ ಪ್ಲೇಗ್ ಅನ್ನುವಂಥ ಮಹಾಮಾರಿ ಬಂದು ಒಂದು ಹೊಸ ಯುಗ ಆರಂಭ ಆಗಿತ್ತು. ಇದೇ ರೀತಿ ಈ ಕೊರೋನಾ ಮಹಾಮಾರಿಯಿಂದ ಇಡೀ ಜಗತ್ತು ಮುಕ್ತ ಆಗ್ತದೆ ಮುಂದೊಂದು ದಿನ. ಸೊ ಹಾಗಾಗಿ ಮೇಲಿನ ಪಾರ್ಟ್ ಆ ಇಡೀ ಒಂದು ಹೊಸ ಜಗತ್ತು ನಮ್ಮ ಮುಂದೆ ಬರ್ತದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಈ ಇಡೀ ವೇಷವನ್ನು ನಾವು ವಿನ್ಯಾಸ ಮಾಡಿದ್ದೇವೆ. ಉಡುಪಿಯ ಕೃಷ್ಣ ಜನ್ಮಾಷ್ಟಮಿಗೆ ಕಳೆದ 8 ವರ್ಷಗಳಿಂದ ವಿಭಿನ್ನವಾಗಿ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಉದ್ದೇಶಗಳನ್ನು ಇಟ್ಟುಕೊಂಡು ಜನರ ಮುಂದೆ ಜನರನ್ನು ಅತ್ಯಂತ ಹತ್ತಿರದಿಂದ ಆಕರ್ಷಿಸುತ್ತಾ ಜನರ ಬಳಿ ಹೋಗಿ ಧನ ಸಂಗ್ರಹವನ್ನು ನಾನು ಮತ್ತು ನನ್ನ ಸ್ನೇಹಿತರು ಮಾಡ್ತಾ ಬಂದಿದ್ದೆವು. ಆದರೆ ಈ ವರ್ಷ ಕೊರೋನಾ ಎನ್ನುವಂತಹ ಮಹಾಮಾರಿಗೆ ಇಡೀ ದೇಶವೇ, ಪ್ರಪಂಚವೇ ಕೂಡ ಇವತ್ತು ಕಣ್ಣೀರಿಡುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ರೋಗದ ಮುಕ್ತಿಯನ್ನು ಇಡೀ ಪ್ರಪಂಚ ಕಾಣುವಂತಾಗಲಿ ಎನ್ನುವಂಥ ಆಶಯದೊಂದಿಗೆ ಈ ವರ್ಷ ನಾನು ಕೋವಿಧ ಎನ್ನುವ ಒಂದು ಪರಿಕಲ್ಪನೆಯ ವೇಷದೊಂದಿಗೆ ಶ್ರೀಕೃಷ್ಣನ ನಾಡಿನಲ್ಲಿ ಇಂದು ಜರುಗುತ್ತಿರುವಂತಹ ವಿಟ್ಲಪಿಂಡಿಯ ಮಹೋತ್ಸವಕ್ಕೆ ಈ ಒಂದು ಬಣ್ಣದ ಅರ್ಪಣೆಯನ್ನು ಮಾಡುತ್ತಾ ಶ್ರೀದೇವರಿಗೆ ನನ್ನ ಹರಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜನರ ಜೀವನ ಹಿಂದಿನಂತೆ ಮತ್ತೆ ಸಂತೋಷವನ್ನು ಕಾಣುವಂಥ ಆಗಲಿ ಎನ್ನುವಂಥ ಆಶಯದೊಂದಿಗೆ ಮತ್ತೆ ವಿಟ್ಲಪಿಂಡಿಯ ಮಹೋತ್ಸವಕ್ಕೆ ರಥಬೀದಿಗೆ ಇಳಿತಾ ಇದ್ದೇನೆ.